ಎನ್ನ ಪತ್ತಪ್ಪೆ ಜೋಕುಲು ಒಂಜಕ್ಕೆ ಎನ್ನ ಪತ್ತಪ್ಪೆ ಜೋಕುಲು ಎಡತ ಬರತ್ತೆ ಪೂರ ಹತ್ತೇರು ಪತ್ತೇರು ಪೂರ ಕೂಡ್ನಕ್ಕೆ ಪೂರ ಕೂಡಲು ಇದ್ದರತ್ತೆ ಸರಿಕತೆ ಅವಳು ಕೇಳಿನ ವಿಚಾರದ ಕೇಳೋಡು ಮಾನ್ಯಾದ ಮದಿತಿಯ ದೈವಾದ ಕೇಳಿ ಜನನ್ನು ಕೊರತೆ ಬರೆಯಬಲ್ಲಿ ಅವನ ಪತ್ತಪ್ಪೆ ಜೋಕುಲ ಒಂಜಪ್ಪೆ ಜೋಕುಲ ಉದುದು ಸರ್ವ ವಿಚಾರವಾದ ಕಾರ್ಯಗಳು ಮಾತೊಂದೆ ಒರೆಯಲ್ಲತ್ತು ಹೆಚ್ಚಿಗೆ ಒರೆಯಲ್ಲತ್ತು ಸರ್ವೇಂದ್ರ ಇದು ಗೊತ್ತು ಬರಗರ ಅನಾದಿ ಕಾಲದ ಕಟ್ಟೆ ಕೂಡಾಕಾರ ಪದ್ಧತಿ ಪ್ರಕಾರವಾದ ಇಳಿತು ದಿನ ಮಾಡ ಭಕ್ತಿರ ಸಂಸಾರ ಎಡತ ಬರತ್ತು ಉಂಟ ಒಂದು ಭಾರತ ಕಟ್ಟಿನ ಕಣ್ಣಲ್ಲಿ ಕೊಟ್ಟೆ ಮೂರು ಸೌರಿ ಪುತ್ರರಲ್ಲ ಇನ್ನೊಂದು ಮಣ್ಣು ಯಜ್ಞದಾಪನ ಕಟ್ಟಕಲ್ಲ ಮಾಡಿದ ಕಾಲವಾದ ಕಾಲದ ಕಟ್ಲ ಪ್ರಕಾರವಾದ ಸೇವೆ ಯೋಗ್ಯ ಭಾಗ್ಯ ಒಳಬಾರಿ ಮಾತ್ರವೇ ಇಳಿತು ದಿನ ಮಾಡ ಒಪ್ಪು ತಿಳಿದುತ್ತಾಡರೆ ಬದ್ರಮುಡಿಯ ಪ್ರಾಣದ ಬರಬೇಕಾದ್ರೆ ಬೇಯಿಕೆ ಸೇವೆ ವಾ ಅರ್ಥವಾಗುತ್ತೆ ವಾಮಗಿಟ್ಟು ಪರ್ಣ ಸೇವೆ ಸ್ವಾಮಿ ಕುಳಿತ ಕಾಲಾದಿಕೊಂಡು ವರ್ಷಾದಿಕೊಂಡು ಕಾಲಾವಧಿ ಕಾಲವಾದ ಕಟ್ಲ ಪ್ರಕಾರ ಪತ್ತಪ್ಪೆ ಜೋಕುಲ ಒಂಜಪ್ಪೆ ಜೋಕುಲ ಉಂಟು ಸರ್ವ ವಿಚಾರವಾದ ಪೊರ್ಣ ಬಗ್ಗೆ ಕಾರ್ಯಗಳು ಮನ್ಪಾದ ಪೊರ್ಣಗಳ ದೈವೋದಕ್ಕೆ ಸಿರಿಸಿಂಗಾರದ ಸೇವೆಯನ್ನು ಕೊರಡು ಪರ್ಪಣ ಕಡಲು ಪುಟ್ಟಿ ಗಾಳಿ ಮುಡಲು ಪುಟ್ಟಿ ಗಾಳಿ ಲೆಕ್ಕ ವಿತ್ತಿರ ಮಾಡಿಕ್ಕೆ ಭಕ್ತಿನ ಕಿಂಚಿತವನ್ನು ಕೊರಪುಂಜಿನ ಸೇವೆ ಅಪ್ಪಗಣ ಸ್ವಾಮಿ ಗುಳಿಗ ಮಿತ್ತಿಗೆ ಈಗಾಗಿದೆ ಆಯ್ನ ಕಾರ್ಯಭಾಗ ಕಮ್ಮಿ ಆಯ್ನ ಕಾರ್ಯಭಾಗ ಹೆಚ್ಚಿಗೆ ನುಂಡು ಪೊರ್ಲ ಬದುಕಿದ ಕಾರ್ಯಭಾಗ ಮಲ್ಪಾದು ಸೂರ್ಯಚಂದ್ರ ಕಾಲ ಮುಟ್ಟಲ್ಲ ಪತ್ತಪ್ಪೆ ಜೋಕುಲ ಒಂಜಪ್ಪೆ ಮುಂತಾದ ಕೊಡದು ಈಗಾಗಿದೆ ಮನಡು ಪೊರ್ಲ ಬದುಕಿದ ಸೇವೆ ದೊಡ್ಡ ಪಂದ ಭಕ್ತಿನ ಕೊರಿಚಿನ ಸೇವೆ ಅತ ಅಪ್ಪನ ನಿಖಿಲ್ಪೂರ್ಣ ಸೇವೆ ಕಣ್ಣಾಳತ್ತು ಬಂಜಾರದ ಮಲ್ಲತ್ತೆ ಖಂಡಿತವಾದ ನಿಖಿಲ್ ಮಲ್ಪಿನ ಉದ್ಯೋಗ ಕೋಪಣ ಸಾಧಿಗೆ ಗಣ್ಣಾಂತರ ಬಗ್ಗೆ ಗೆತ್ತಿಗೆಳದು ಮುಂದುವರೆದವರಿಗೆ ಸರ್ವ ವಿಚಾರದ ದೈವರಾದ ಕಾಯ್ಕೊಂಡ ತುಂಬ ಕಾಯಿರ ತುಂಬ ಕಾಯಿರ ಆಯ್ನ ಪ್ರಕಾರ ಉತ್ತಮ ಅವರ
ಮಾನ ಮರ್ಯಾದೆ ಅವರ ಸುಳ್ಳು ಕೊಡದ ಒಳಗೆ ಸ್ವಾಮಿಯಿಂದ ಬದನ ಜಗ ಬದನ ಜಗ ತೀರ್ಮಾನ ಧರ್ಮದ ಮನ್ನಡೆ ಕಿರಿಮುಟ್ಟಲ ಸರ್ವ ವಿಚಾರ ಪತ್ತಪ್ಪ ಜೋಕ್ಲ ಜ್ಞಾನ ಬುದ್ಧಿ ಪಡೆದು ಧರ್ಮ ಅತಿ ಬರೆದರೆ ಅಪ್ಪನ ಕಟ್ಲೆ ಪ್ರಕಾರವಾದ ಒಡಬಾರಿಕೆ ಮತ್ತು ಈ ಕಾಲದ ಕಟ್ಲೆ ಪ್ರಕಾರ ಉನ್ನಯಿಸಿಕೊಳ್ಳುವ ಕೊತ್ತಿನ ಧೈರ್ಯದ ಅಪ್ಪಣೆ ದೇವಲೋಪದತ್ತವೇದ ಕಲ್ಪವೃಕ್ಷಗಳನ್ನು ಸೂಕ್ಷ್ಮಪಡಿಸಿಕೊಂಡು ಅನ್ನವನ್ನು ಸರ್ಕಾರವನ್ನು ಕಾಪಾಡಿಕೊಂಡು ಜ್ಞಾನ ಕೊಟ್ಟು ಬುದ್ಧಿ ಕುಂದು ಕೊರತೆ ಬಂದರೆ ಪತ್ತದಲ್ಲಿ ಖಂಡಿತವಾಗಿ ಮಿತ್ತಿಗೆ ಎಚ್ಚರಿಸಲು ನೆನಪಾವೆ ಯೋಗೆಲ್ಲ ಭಾಗ್ಯಲ್ಲ ಪಾಡಾಗುತ್ತದೆ ಪರಮಾತ್ಮನ ಧರ್ಮ ಬದಲು ಖಂಡಿತವಾಗಿ ಲಕ್ಷ್ಮೀ ಬಂದು ಕೊರತೆ ಬಂದ ಕಡೆ do